ಈಗ ನಮ್ಮಲ್ಲಿ ತಾಲೂಕುವಾರ ಮಾಹಿತಿ ನಿಮಗೆ ಕೊಡ್ತೀವಿ. ಓವರಾಲ್ ಜಿಲ್ಲಾ ಮಾಹಿತಿ ಅಂತ ಇದ್ದಾದ್ರೆ ಪ್ರವಾಹ ಪೀಡಿತ ಪ್ರದೇಶ ಅಂತ ನಾವು ಅಂದ್ರೆ ಆ ಪ್ರದೇಶ ಒಂದು ಗ್ರಾಮನಾದ್ರೂ ಆಗಿರ್ಬೋದು, ಒಂದು ಪಂಚಾಯತಿನಾದ್ರೂ ಆಗಿರ್ಬೋದು. ಆ ರೀತಿ ನೋಡಿ 92 ಪ್ರದೇಶಗಳನ್ನ ನಾವು ಇವಾಗಲೇ ಮಾಡಿದ್ದೀವಿ. ಹೈಯೆಸ್ಟ್ ಇರುವಂತದ್ದು ಬೆಳ್ತಂಗಡಿಯಲ್ಲಿ 32, ಲೋಯೆಸ್ಟ್ ಇರುವಂತದ್ದು ಉಳ್ಳಾಲದಲ್ಲಿ 3 ಕಡೆ ನಾವು ಪ್ರವಾಹ ಪೀಡಿತ ಪ್ರದೇಶ ಅಂತ ನಿಗದಿ ಮಾಡಿದ್ದೀವಿ. ಸಂಭವನೀಯ ಭೂಕುಸಿತ ಪ್ರದೇಶ ಅಂತ ಹೇಳಿ, ಈಗ ಈ ಭೂಕುಸಿತ ಪ್ರದೇಶದ್ದು ನಾವು ಒಂದು ಅಂದಾಜ್ ಮೇಲೆ ಮಾಡ್ಬೋದು ಹೊರತು ಇಲ್ಲಿ ಭೂಕುಸಿತ ಹಾಗೆ ಆಗುತ್ತೆ ಅಂತ ನಾವು ಹೇಳಕ್ ಬರಲ್ಲ. ಇದನ್ನ ಬಿಟ್ಟು ಕೂಡ ಬೇರೆ ಕಡೆ ಆಗಬಹುದು. ಸೊ ಅದನ್ನು ಕೂಡ ನಾವು ಇದು ಮಾಡಲ್ಲ. ಬಟ್ ನಮಗೆ ಅನಿಸಿರೋ ಅಂತ ಒಂದು ಇದು ನಮ್ಮ ಜಿಯೋಲಾಜಿಕಲ್ ರಿಪೋರ್ಟ್ ಮತ್ತೆ ಇಂಜಿನಿಯರ್ಸ್ ರಿಪೋರ್ಟ್ ವತಿಯಿಂದ 88 ಕಡೆ ಭೂಕುಸಿತ ಸಂಭವನೀಯ ಪ್ರದೇಶ ಅಂತ. ಅದರಲ್ಲೂ ಬೆಳ್ತಂಗಡಿಲಿನೇ ನಮ್ದು ಜಾಸ್ತಿ ಐಡೆಂಟಿಫೈ ಆಗಿರುವಂತದ್ದು 35, ಕಡಿಮೆ ಆಗಿರುವಂತದ್ದು ಪುತ್ತೂರಲ್ಲಿ 3 ಕಡೆ ನಾವು ಭೂಕುಸಿತ ಸಂಭವನೀಯ ಪ್ರದೇಶ ಅಂತ ಐಡೆಂಟಿಫೈ ಮಾಡಿದ್ವಿ. ಈಗ ನೀವು ಬರೋದಕ್ಕಿಂತ ಮುಂಚೆ ನಾವು ಅದನ್ನೇ ನಿರ್ದೇಶನ ನೀಡ್ತಾ ಇದ್ವಿ. ಬಹುತೇಕ ಕೆಲವೊಂದು ಕಡೆ, ಎಲ್ಲಾ ಕಡೆ ಇಲ್ಲ, ಕೆಲವೊಂದು ಕಡೆ ಮನೆಗಳು ಕೆಳಗಡೆ ಇರುವಂತದ್ದಿದೆ. ತಪ್ಪಲಲ್ಲಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ಭೂಕುಸಿತ ಆದ್ರೆ ಕೆಳಗಡೆ ಮನೆಗಳಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಪ್ರದೇಶದಲ್ಲಿ ಐಡೆಂಟಿಫೈ ಮಾಡಿ ಕಾಳಜಿ ಕೇಂದ್ರ ಅಥವಾ ಅವರ ಒಂದು ರಿಲೇಷನ್ಸ್ ಮನೆಗೆ ಹೋಗೋದಕ್ಕೆ ನಾವೊಂದು ಪ್ರೇರೇಪಿಸಬೇಕು ಅಂತ ಇದು ಮಾಡಿರುವಂತದ್ದು. ಒಬ್ರು ತಹಸೀಲ್ದಾರ್ ಮತ್ತೆ ಇಒ ಕೂಡ ಹೇಳ್ತಾ ಇದ್ದು, ಬಹಳಷ್ಟು ಜನ ಅವ್ರು ಬಿಡೋದಿಲ್ಲ, ನಾವಿದ್ರೆ ಇಲ್ಲೇ ನಾವ್ ಇದ್ ಮಾಡ್ತೀವಿ ಅನ್ನೋದು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ಅವ್ರದ್ದು ಜಮೀನೆಲ್ಲ ಅಲ್ಲೇ ಇರುತ್ತೆ, ಅವ್ರು ಹೋದ್ರೆ ಅವ್ರ ಜಮೀನಿಗೆ ಏನಾಗುತ್ತೆ ಅನ್ನೋದು ಒಂದು ಇರುತ್ತೆ ಅಂತ ಹೇಳಿ. ಸೊ ಇಟ್ ಇಸ್ ವೆರಿ ಸ್ವಲ್ಪ ಸೆನ್ಸಿಟಿವ್ ಇದು. ಅಂತ ಒಂದು ಇರೋ ಕಡೆ ಎಸಿನ ಮತ್ತೆ ತಹಸೀಲ್ದಾರ್ಸ್ ಇವನ್ನೆಲ್ಲ ಕರೆಸಿ ಅವ್ರನ್ನ ಮನವೊಲಿಸಿ ಅಲ್ಲಿಂದ ನಾವು ಶಿಫ್ಟ್ ಮಾಡ್ಬೇಕು ಅಂತ ಈ ಸರಿ ಇದು ಮಾಡಿದ್ವಿ. ಆ ತರ ಪ್ರದೇಶನೂ ಕೂಡ ತಾಲೂಕ್ ಹಂತದಲ್ಲಿ ನಾವು ಐಡೆಂಟಿಫೈ ಮಾಡಿದ್ವಿ ಕೆಲವೊಂದು ಕಡೆ. ಸೊ ಅಂತ ಅನಾಹುತ ಆದ್ಮೇಲೆ ಇರುತ್ತೆ, ಇವನ್ ಬೈ ಫೋರ್ಸ್ ನಾವು ಮಾಡ್ಬೇಕಂದ್ರೂ ಕೂಡ ನಾನು ತಹಸೀಲ್ದಾರ್ಸ್ಗೆ ಇವಾಗಲೇ ನಾವು ಅಧಿಕಾರನ ನೀಡಿದ್ವಿ. ಈಗ ನಾವು 12 ಗಂಟೆ ತನಕ ನಾರ್ಮಲಿ ನನ್ನ ಹಂತದಲ್ಲಿ ಇರುವಂತದ್ದು, ಮಧ್ಯರಾತ್ರಿ 12 ಗಂಟೆ. ಅವಾಗ ಎಷ್ಟೊಂದ್ ಸರಿ ಹೇಗಾಗುತ್ತೆ, ಸಂಜೆಯಿಂದ ಶುರು ಆಗಿದ್ದು ಮಧ್ಯರಾತ್ರಿ ಅಷ್ಟೊತ್ತಿಗೆ ಬಂದು 2-3 ಗಂಟೆ ಅಷ್ಟೊತ್ತಿಗೆ ಮಳೆ ನಿಂತು ಹೋಗುತ್ತೆ. ಬೆಳಿಗ್ಗೆ ಹೊತ್ತು ಮಳೆ ಬರ್ದಲೇ ಇರೋ ರೀತಿ ಇದ್ದರೆ ಇರ್ಬೇಕಾದ್ರೆ ಅವಾಗ ನಾವು ರಜೆ ಘೋಷಣೆ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಬಟ್ ಬೆಳಿಗ್ಗೆ ಹೊತ್ತು 3 ಗಂಟೆಯಿಂದ ಶುರುವಾಗಿ 6, 7, 8, 9 ಗಂಟೆ ತನಕ ಮಳೆ ಬರ್ತಾ ಇದ್ರೆ ದಟ್ ಈಸ್ ಆಕ್ಚುಲಿ ಅ ಕಾಸ್ ಆಫ್ ಕನ್ಸರ್ನ್. ಆ ಸಮಯದಲ್ಲಿ ನಾವು ಮಾಡ್ತೀವಿ. ಮತ್ತೆ ಕೆಲವೊಂದ್ಸರಿ ರೆಡ್ ಅಲರ್ಟ್ ಇದ್ದಾಗ ಆ ಯೋಚನೆ ಮಾಡೋದೇ ಇಲ್ಲ, ಹಿಂದಿನ ದಿನನೇ ಜಿಲ್ಲಾಧಿಕಾರಿ ವತಿಯಿಂದ ಅಂದ್ರೆ ನನ್ನ ವತಿಯಿಂದ ನಾವು ಡಿಕ್ಲೇರ್ ಮಾಡ್ತೀವಿ. ಕೆಲವೊಂದ್ಸರಿ ರೆಡ್ ಅಲರ್ಟ್ ಇರೋದಿಲ್ಲ, ಆರೆಂಜ್ ಅಲರ್ಟ್ ಇರೋದಿಲ್ಲ, ಅಂದ್ರೂ ಸಿಕ್ಕಾಬಟ್ಟೆ ಮಳೆ ಬಂದಿರುತ್ತೆ. ಲಾಸ್ಟ್ ಟೈಮ್ ನಾವು ಸುಳ್ಯ ಭಾಗದಲ್ಲಿ ನೋಡಿದ್ವಿ, ಬೆಳ್ತಂಗಡಿ, ಪುತ್ತೂರು ಭಾಗದಲ್ಲೆಲ್ಲ ರೆಡ್ ಅಲರ್ಟ್ ಇರಲಿಲ್ಲ, ಬಟ್ ಅವಾಗ ಸುಮಾರು ಮಳೆ ಬಂದಿತ್ತು. ಸೊ ಅಂತ ಸಮಯದಲ್ಲಿ ನಾವು ತಹಸೀಲ್ದಾರ್ಗೆನೆ ಈ ಸರಿ ಅಧಿಕಾರ ಕೂಡ ಕೊಟ್ಟಿದ್ವಿ. ನಿಮ್ಮ ತಾಲೂಕಲ್ಲಿ ಮಳೆನ ನೋಡ್ಕೊಂಡು ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು 2-3 ಗಂಟೆ ಮುಂಚೆನಾದ್ರೂ ನೀವು ರಜೆ ಘೋಷಣೆ ಮಾಡಿ ಎಲ್ಲ SDMC ಅವ್ರಿಗೆ ಅದನ್ನ ಪಾಸ್ ಆನ್ ಮಾಡಬೇಕು.